ಅಂಗಾಂಗ ದಾನ ಸಪ್ತಾಹದ ಅಂಗವಾಗಿ ಅಂಗಾಂಗ ದಾನದ ಬಗ್ಗೆ ಜಾಗೃತಿ ಕಾರ್ಯಕ್ರಮವು ಮಥುರಾದ ನಯತಿ ಮೆಡಿಸಿಟಿಯಲ್ಲಿ ನಡೆಯಿತು. ನಯತಿ ಮೆಡಿಸಿಟಿ ಮಥುರಾ ಮತ್ತು ರೋಟರಿ ಕ್ಲಬ್ ಮಥುರಾ ಸೆಂಟ್ರಲ್ನ ಜಂಟಿ ಆಶ್ರಯದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮಥುರಾದ ನಯತಿ ಮೆಡಿಸಿಟಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ರಾಮದಾಸ್ ಅಠಾವಳೆ, ಆರ್ಗನ್ ಡೊನೇಷನ್ ಇಂಡಿಯಾ ಫೌಂಡೇಶನ್ನ ಸ್ಥಾಪಕ ಅಧ್ಯಕ್ಷ ಹಾಗೂ ಪಂಡಿತ್ ಹೆಲ್ತ್ ರೆಸಾರ್ಟ್ ಮತ್ತು ಸ್ಪಾದ ಮುಖ್ಯ ಪ್ರವರ್ತಕ ಲಾಲ್ ಗೋಯಲ್, ರೋಟರಿ 3110 ಜಿಲ್ಲಾ ಗವರ್ನರ್ ಕಿಶೋರ್ ಕತ್ರು ಮತ್ತಿತರ ಗಣ್ಯರು ಸುಮಾರು 11 ಕಿಡ್ನಿ ದಾನಿಗಳನ್ನು ಸನ್ಮಾನಿಸಿದ್ರು. ಕಾರ್ಯಕ್ರಮದಲ್ಲಿ ಭಾರತದಲ್ಲಿ ಅಂಗಾಂಗ ದಾನ ಹಾಗೂ ನಯತಿ ಹೆಲ್ತ್ ಕೇರ್ನ ವಿಸ್ತರಣೆಯ ಬಗ್ಗೆ ನಯತಿ ಮೆಡಿಕೇರ್ನ ಅಧ್ಯಕ್ಷೆ ಮತ್ತು ಆಡಳಿತ ನಿರ್ದೇಶಕಿ ನೀರಾ ರಾಡಿಯಾ ಮಾಹಿತಿ ನೀಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ರಾಮದಾಸ್ ಅಠಾವಳೆ ಅವರು ಅಂಗಾಂಗ ದಾನದ ಬಗ್ಗೆ ಜಾಗೃತಿ ಮೂಡಿಸುತ್ತಾ ಇರುವ ಪ್ರಯತ್ನಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಕೇಂದ್ರ ಸರ್ಕಾರದಿಂದ ಪ್ರೋತ್ಸಾಹ ನೀಡುವ ಭರವಸೆ ನೀಡಿದ್ರು. ಇದೇ ವೇಳೆ ನಯತಿ ಆರ್ಗನ್ ಡೊನೇಷನ್ ಪ್ರೋಗ್ರಾಂಗೆ ಚಾಲನೆಯನ್ನ ನೀಡಲಾಯಿತು. ಆರ್ಗನ್ ಡೊನೇಷನ್ ಇಂಡಿಯಾ ಫೌಂಡೇಶನ್ನ ಸ್ಥಾಪಕ ಅಧ್ಯಕ್ಷ ಹಾಗೂ ಪಂಡಿತ್ ಹೆಲ್ತ್ ರೆಸಾರ್ಟ್ ಮತ್ತು ಸ್ಪಾದ ಮುಖ್ಯ ಪ್ರವರ್ತಕ ಲಾಲ್ ಗೋಯಲ್ ಅವರು ಮಾತನಾಡಿ ಯುಕೆ ಮತ್ತು ಯುಎಸ್ಎನಲ್ಲಿ ಅಂಗಾಂಗ ದಾನ ಕಾರ್ಯಕ್ರಮದ ಬಗೆಗಿನ ಅನುಭವಗಳನ್ನು ಹಂಚಿಕೊಂಡರು. ಇದೇ ವೇಳೆ ಕೇಕ್ ಕತ್ತರಿಸಿ ಲಾಲ್ ಗೋಯಲ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕ ಪೂರಣ್ ಪ್ರಕಾಶ್, ಮಾಜಿ ಶಾಸಕ ಪ್ರದೀಪ್ ಮಾಥೂರ್, ರೋಟರಿ ಕ್ಲಬ್ ಮಥುರಾ ಸೆಂಟ್ರಲ್ನ ಅಧ್ಯಕ್ಷ ದೀಪಕ್ ಗೋಯಲ್, ಸಮಾಜ ಸೇವಕ ಜವಾಹರ್ಲಾಲ್, ನ್ಯಾಷನಲ್ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷ ಕೆಡಿ ಅಗರ್ವಾಲ್ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ 24/7 ಮಂಗಳೂರು.